ಮಂಡಲ ಗ್ರಾಮದ ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀದೇವಿಯ 52ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವ ಫೆಬ್ರವರಿ 19ರಿಂದ 21ರವರೆಗೆ ನಡೆಯಲಿದೆ. ಫೆಬ್ರವರಿ 19ರಂದು ಸ್ಥಳ ಶುದ್ಧಿ, ಗಣಪತಿ ಹೋಮ, ಶ್ರೀದೇವಿಯ ಕಲಶ ಪ್ರತಿಷ್ಠೆ, ಉದಯ ಪೂಜೆ ಹಾಗೂ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 20ರಂದು ಶ್ರೀ ಚೇವಾರು ಶಂಕರ್ ಕಾಮತರ ನೇತೃತ್ವದಲ್ಲಿ ಶ್ರುತಿಲಯ ಚೇವಾರು ಅವರಿಂದ ಭಾವಗಾನ ಸಂಗಮ ನಡೆಯಲಿದೆ. ಮಧ್ಯಾಹ್ನ ಶ್ರೀದೇವಿಯ ಮಹಾಪೂಜೆ, ಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಅಲಂಕಾರ ಪೂಜೆ ನಡೆಯಲಿದೆ. 21ರಂದು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮಣಿಯಂಪಾರೆ ಅವರಿಂದ ಕುಣಿತ ಭಜನೆ, ದರ್ಶನ ಬಲಿ ಉತ್ಸವ, ಪ್ರಸಾದ ವಿತರಣೆ ನಡೆಯಲಿದೆ. ಪುತ್ತೂರು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಹಿತೇಶ್ ಕುಮಾರ್ ಕಾಪಿನಡ್ಕ ಅವರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಲಿದೆ. ಬೈಕುಂಜ ಗೋಳಿತಡ್ಕದ ರಾಜೇಶ್ ಶಂಕರ್ ಭಟ್, ಅಶೋಕ್ ಪೂಜಾರಿ ಲಾಲ್ಪಾಲ್, ಸಂದೇಶ್ ಪೂಜಾರಿ, ಆನಂದ್ ನಾಯಕ್, ವಿಟ್ಲ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅರುಣ್ಯ ಮಿಟ್ಲ, ಮಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು, ಸಾಹಿತಿ ತೊಡಿಕಾನ ಅಬ್ದುಲ್ಲಾ, ಸಪ್ತಪಾಪೂರು ಕ್ಷೇತ್ರದ ಮುಕ್ತೇಶ್ವರ ಎಂಕೆ ಕುಕ್ಕಾಚೆ ಮೊದಲಾದವರು ಭಾಗವಹಿಸಲಿದ್ದಾರೆ. ಪ್ರಥಮ ದಿವಸ 19 ತಾರೀಕಿನ ವಿವಿಧ ಭಜನಾ ಸಂಘದ ಭಜನಾ ಕಾರ್ಯಕ್ರಮ ಮತ್ತು 20ನೇ ತಾರೀಕಿನಂದು ವಿಶೇಷ ಬೇಡಿಕೆ ಮಹಾಪೂಜೆಗಳಾಗಿ ಮಧ್ಯಾಹ್ನ ದೇವರ ಬಲಿ ಉತ್ಸವ ಮತ್ತು ಸಂಜೆ ಬೆಡಿ ಉತ್ಸವ ಮತ್ತು ದೇವರ ಬಲಿ ಉತ್ಸವ ನಡೆಯಲಿದೆ. ಮತ್ತು ನಾಟಕ ಮಂಗಳೂರಿನವರ ನಾಟಕ ನಡೆಯಲಿದೆ. ಮಂಗಿಮನ್ಪುರ ಚನ್ನ ತುಡು ಹಾಸ್ಯಮಯ ನಾಟಕ ಇದೆ. ಅದೇ ರೀತಿ 21ನೇ ದಿವಸ ಯಕ್ಷಗಾನ ಬಯಲಾಟ, ಭರತನಾಟ್ಯ ಕಾರ್ಯಕ್ರಮ ಶ್ರವಣ ಉಲ್ಲಲ ಇವರಿಂದ ನಡೆಯಲಿದೆ. ಮತ್ತು ವಿಶೇಷವಾಗಿ ಈ 3 ದಿವಸ ಜಾತ್ರೆ ವಿಶೇಷ ಅನುದಾನಗಳು, ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಊರ ಪರ ಊರ ರಾಜ್ಯಾದ್ಯಂತ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರದಲ್ಲಿ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿರುತ್ತದೆ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.